This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by Dance Warriors. Dance Warriors. Dance Warriors. Dance Warriors. ಇದು ನಮ್ಮ ಟಿವಿ ಅರ್ಪಿಸುವಂತಹ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ನಿಪಾನ್ ಪೇಂಟ್ಸ್, ಅರಿಶಿನ ಸ್ನಾನ ಹಾಗೆ ಅಮೃತ್ ನೋನಿ. ನಾವು ಕ್ವಾರ್ಟರ್ ಫಿನಾಲೆಯಲ್ಲಿ ಇದ್ದೀವಿ. ಒಂದು ಎಪಿಸೋಡ್ನ ಮುಗಿಸಿ ಎರಡನೇ ಎಪಿಸೋಡ್ಗೆ ಬರ್ತಾ ಇದ್ದೀವಿ. ಈಗಾಗಲೇ 3 ಕಾನ್ಸೆಪ್ಟ್ಗಳನ್ನು ನೋಡಿದ್ದೀವಿ, 3 ಥೀಮ್ಗಳನ್ನು ನೋಡಿದ್ದೀವಿ. ಇನ್ನೂ ಬಹಳಷ್ಟು ಥೀಮ್ಗಳು, ಬಹಳಷ್ಟು ಕತೆಗಳನ್ನು ನಾವು ಕೇಳಬೇಕಾಗಿದೆ. ಆ ಕತೆಗಳನ್ನು ಕೇಳೋದು ನೋಡೋದೆಲ್ಲ ಆಮೇಲೆ, ಅದಕ್ಕಿಂತ ಮುಂಚೆ ಅದನ್ನು ಅಳೆದು ತೂಕ ಮಾಡಿ ಅದಕ್ಕೆ ಮಾರ್ಕ್ಸ್ನ ಕೊಡುವಂಥ ನಮ್ಮ ಜಡ್ಜಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ವೆಲ್ಕಮ್ ಆರ್ ಜಡ್ಜಸ್ ಸೂರಜ್ ಸನಿಲ್, ಅನ್ವಿತಾ ಸಾಗರ್ ಆ್ಯಂಡ್ ಕಿಶೋರ್ ಅಮನ್ ಶೆಟ್ಟಿ. ಜೋರಾದ ಚಪ್ಪಾಳೆ ಬಲಿ ನಮ್ಮ ತೀರ್ಪುಗಾರರಿಗೆ. ವೆಲ್ಕಮ್ ಟು ದಿ ಸೆಕೆಂಡ್ ಡೇ. ಸೊ ಮೂಜಿ ಕತೆ ತೂದಾಂಡ್ ಐಟ್ ಒಂಚೂರು ತೆಲ್ತಾ ಒಂಚೂರು ಬುಲ್ತಾ ಬೊಕ್ಕ ಒಂಚೂರು ಅಕ್ಲೆಗೆ ನಿಕುಲು ನೆಕ್ಸ್ಟ್ ದಾದ ಮಲ್ಪಡೊಂದು ಪಂದು ಕೊರಿಯರ್ ಅಡಿಗೆ ಮುಗಿದು ನನ್ನ ಉಂಡು. ಇನ್ನೂ ನೋಡಬೇಕಾಗಿದೆ ಯಾರು ಉಳಿತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಸೊ ಅದಕ್ಕಿಂತ ಮುಂಚೆ ನಾನು ಅನುರಾಗ್, ಹಾಗೆ ನನ್ನ ಜೊತೆಗೆ ಸೌಮ್ಯಕೋಟೆ. ಎಸ್, ಈಗ ಯಾವ ಟೀಮನ್ನು ಕರೆಯುವಂತ ಹೊತ್ತು ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ? ನಾನಂತೂ ಅವರ ಡಾನ್ಸ್ ನೋಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಮೊದಲ ಟೀಮ್ ಈ ವೇದಿಕೆ ಮೇಲೆ ಬರ್ತಾ ಇರುವಂಥ ತಂಡ ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಇರುವಂಥ ಒಂದು ದೊಡ್ಡ ಸಮಸ್ಯೆ, ಆ ಸಮಸ್ಯೆಯನ್ನು ಎತ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಇದನ್ನು ನಾವು ದಿನನಿತ್ಯವೂ ನೋಡ್ತೀವಿ. ಅದು ಸಿಗ್ನಲಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಹೋದಾಗ ಆಗಿರ್ಬೋದು. ಆ ಕತೆ, ಅದರ ಹಿಂದಿನ ವ್ಯತ್ಯೆಯನ್ನು ಈ ವೇದಿಕೆ ಮೇಲೆ ತೋರಿಸೋದಕ್ಕೆ CC ಗ್ರೂಪ್ ಆಫ್ ಡಾನ್ಸ್ ಅಜಯ್ ಕಾರ್ ಬರ್ತಾ ಇದೆ. ಜೋರಾದ ಚಪ್ಪಾಳೆ ಬಲಿ. ಲೆಟ್ಸ್ ವೆಲ್ಕಮ್ ದ ಹೋಲ್ ಟೀಮ್ ಆನ್ ಸ್ಟೇಜ್. ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಅನಾಥ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಕಾರಣ ಹುಟ್ಟುವಾಗಲೇ ದೈಹಿಕ ಅಥವಾ ಮಾನಸಿಕ ನ್ಯೂನತೆ, ಹೆಣ್ಣು ಮಗು, ಅಕ್ರಮ ಸಂಬಂಧದಿಂದ ಹುಟ್ಟು, ಹೀಗೆ ಹಲವು ಕಾರಣಗಳಿಂದ ಮಕ್ಕಳು ಅನಾಥರಾಗಿ ಬೆಳೆಯುವಂತಾಗಿದೆ. ಅದೆಷ್ಟೋ ಮಕ್ಕಳು ಅನಾಥಾಶ್ರಮದಲ್ಲಿ ಬೆಳೆದು ದತ್ತು ಸ್ವೀಕಾರ ಪರಿಗಣನೆಗೆ ಸಿಕ್ಕರೆ ಲೆಕ್ಕಕ್ಕೆ ಸಿಗದ ಬಹಳಷ್ಟು ಮಕ್ಕಳು ಬೀದಿಯಲ್ಲಿ ಬೆಳೆಯುವಂತಾಗಿದೆ. ಅಕ್ಕ ಒಂಜಿ ಪೆಂದೆ ತೊನ್ಲೆಕ್ಕ ಅಕ್ಕ ಬಂಜಿಗೆ ದಾಲೆಜ್ಜಕ ಅಕ್ಕ ಪ್ಲೀಸ್ ಅಕ್ಕ ಒಂಜಿ ಪೆಂದೆ ತೊನ್ಲೆಕ್ಕ ಪೋಯ ಮಾರಿ ಬತ್ತೋಲ್ ಕಾಂಡೆ ಕಾಂಡೆ ಮಂಡೆ ತಿನ್ರ. ಮೇಡಮ್ ಒಂಜಿ ಬುಕ್ಗೆ ತನ್ಲತ ಮೇಡಮ್ 10 ರೂಪಾಯಿ ಮೇಡಮ್. ಹಿಂಗೆ ಪಪ್ಪಮ್ಮ ಏರ್ಲೆ ಇಜ್ಜರು ಮೇಡಮ್, ಬಂಜಿಗೆ ದಾಲೆ ಇಜ್ಜಿ ಮೇಡಮ್. ಎ ಪೋಯ ಅಂಜಿ ಬಂಜಿಗೆ ದಾಲೆ ಇಜ್ಜ ಮಣ್ತಿನ್. ಯಾರ ಜೊತೆ ಬದುಕಲಮ್ಮ, ಯಾರ ಜೊತೆ ಮಲಗಲಮ್ಮ, ನನಗೆ ಯಾರು ಇದ್ದವರಮ್ಮ. ಅಣ್ಣ ಅಣ್ಣ ಎನ್ನ ಕಾಸು ಅಣ್ಣ. ಹುಟ್ಟು ಭಿಕ್ಷೆ ಕಣೋ, ಬದುಕು ಶಿಕ್ಷೆ ಕಣೋ, ಬ್ರಹ್ಮನ ಬರಹಾನೆ ಹಿಂಗೆ ಕಣೋ. ತಿಂತಾರೆ ಜನರು ಕಿತ್ತು ನನ್ನ, ಏನ್ ಮಾಡಲಿ ಬದುಕೋದು ಹೆಂಗೆ ಹೇಳು ನೀನು ಈ ಭೂಮಿಲಿ. ದೇವರೇ ನೀನು ಇರೋ ವಿಳಾಸವು ಬೇಕಾಗಿದೆ. ಆಗಿರೋ ಅನ್ಯಾಯಕ್ಕೆ
ದೂರೊಂದನು ನೀಡೋದಿದೆ. ಆಧಾರದ ದಾರ ಈಗ ದೂರ, ಕಾರಣವು ಯಾರು ಸೂತ್ರಧಾರ, ಗೊತ್ತಾಗದೆ ಗುಟ್ಟಾಗಿದೆ. ದೇವರೇ ನೀನೆ ಬಾ, ಕಾರಣ ಹೇಳು ಬಾ. ದೇವರೇ ಬೇಗ ಬಾ, ಉತ್ತರ ನೀಡು ಬಾ. ಅಣ್ಣ ಅಣ್ಣ ನಮ್ಮ ಮನೆ ಎಲ್ಲಿದೆ? ಅಣ್ಣ ನಮ್ಮಪ್ಪಮ್ಮ ಯಾವಾಗ ಬರ್ತಾರೆ? ನನಗೆ ಅಪ್ಪನ ಮಡಿಲಲ್ಲಿ ಮಲಗಬೇಕಂತ ತುಂಬ ಆಸೆ ಆಗ್ತುಂಟು. ಈ ಮುಗ್ಧ ಶಿಶುಗಳಿಗೆ ತಮ್ಮನ್ನು ಈ ಭೂಮಿಗೆ ತಂದವರ ಅರಿವಿಲ್ಲ. ಯಾವ ಕೈಗಳು ಈ ಎಳೆಯ ಶರೀರಗಳ ಮೇಲೆ ಅಕ್ಕರೆಯಿಂದ ಕೈಯಾಡಿಸಿದರೆ ಎಲ್ಲ ನೋವು ಮಾಯವಾಗುತ್ತಿತ್ತೋ ಆ ಕೈಗಳಿಲ್ಲ. ಯಾರ ಕಿರುಬೆರಳು ಹಿಡಿದು ಮೊದಲ ಹೆಜ್ಜೆ ಇರಿಸಬೇಕಿತ್ತೋ ಆ ತಾಯಿ ಯಾರೆಂದೇ ಇವರಿಗೆ ಗೊತ್ತಿಲ್ಲ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅಕ್ಕ ಉನಾಸ್ ಬಡ 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 ಬಡ. मैं चला हूँ वहाँ जहाँ बस रिहाइए, खाली रहेगी जगह जो दिल में बनाइए, रुहाइए. यारो मुझे ले चलो तुम वहाँ, यारो मुझे ले चलो तुम वहाँ. हो जहाँ हर खुशी दोस्ती प्यार भी, हो जहाँ जिंदगी हर नफस में बसी, ले चलो. ಸಿ ಡಾನ್ಸ್ ಗ್ರೂಪ್ ಅಜೇಕಾರ್, ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮಗೆ ಒಂದು ಮನೆ ಬೇಕು, ಒಂದು ಗಾಡಿ ಬೇಕು, ಒಂದೊಳ್ಳೆ ಉದ್ಯೋಗ ಬೇಕು, ನಮ್ಗೆ ಒಳ್ಳೆ ಜೀವನ ಬೇಕು, ಒಂದಷ್ಟು ದುಡ್ಡು ಬೇಕು, ಒಡವೆ ಬೇಕು, ಇದೆಲ್ಲವನ್ನು ಕೇಳ್ತೀವಿ. ಆದರೆ ಇದೆಲ್ಲವನ್ನು ನಾವು ಕೇಳ್ಕೊಳ್ಳೋದ ತನಕ, ಯೋಚನೆ ಮಾಡೋ ತನಕ ನಮಗೆ ಬೇಕಾಗಿರೋದು ಅಪ್ಪ ಮತ್ತು ಅಮ್ಮ. ಅದೆರಡು ಇಲ್ಲದೆ ಇದ್ದರೆ ಇವ್ರನ್ನ ನಾವು ಅನಾಥರು ಅಂತ ಕರಿತೀವಿ. ಬಹುಶಃ ಇಡೀ ವಿಶ್ವದಲ್ಲಿ ಅವ್ರಿಗಿಂತ ಜಾಸ್ತಿ ಶಕ್ತಿವಂತರು ಬೇರೆ ಯಾರೂ ಇಲ್ಲ. ಯಾಕಂದರೆ ದೇವರೇ ಡಿಸೈಡ್ ಮಾಡಿರ್ತಾರೆ ನಿಮಗೆ ಅಪ್ಪ ಅಮ್ಮ ಬೇಡ, ನೀವೇ ಸಾಕು ಅಂತ. ಸೊ ಈ ವಿಶ್ವದ ಎಲ್ಲ ಅನಾಥರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೋಣ. ಬಿದ್ದರೆ ಅಮ್ಮ ಅಂತೀವಿ, ಭಯ ಆದಾಗ ಅಪ್ಪ ಅಂತೀವಿ. ಅವರಿಗೆ ಬೀಳೋ ಭಯನೂ ಇಲ್ಲ ಅಥವಾ ಅಲ್ಲಿಂದ ಎದ್ದು ಬರೋ ಭಯನೂ ಇಲ್ಲ. ಸೊ ಹಾಗಾಗಿ ಈ ಜಗತ್ತಿನ ಮೂಲೆಯಲ್ಲಿರೋ ಪ್ರತಿಯೊಂದು ಅನಾಥ ಮಕ್ಕಳು ಕೂಡ ಅವರು ಅನಾಥರಲ್ಲ, ಅವರಿಗೆ ಆ ದೇವರೇ ಶ್ರೀರಕ್ಷೆ. ಸೊ ಅವರ ಕಥೆಯನ್ನು ಈ ವೇದಿಕೆ ಮೇಲೆ ತೋರಿಸಿದ್ದೀರಾ. ಬಹುಶಃ ಇವತ್ತು ಆ ಥೀಮ್ನ ನೋಡಿಬಿಟ್ಟು ನಾವು ಎಂಜಾಯ್ ಮಾಡಿದ್ದೀವಾ ಅಂತ ಕೇಳೋ ಥರ ಇಲ್ಲ. ನಮಗೂ ಕೂಡ ಒಂದಷ್ಟು ಮನದಟ್ಟಾಗುತ್ತೆ, ನಮಗೂ ಒಂದಷ್ಟು ಮನಸ್ಸಿಗೆ ಇದು ಮುಟ್ಟಿದೆ. ಸೊ ನಿಮ್ಮ ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗಳಿಗೆ ಹೇಗೆ ಅನಿಸಿದೆ ಅನ್ನೋದನ್ನು ನಾವು ಕೇಳೋಣ. ಓವರ್ ಟು ಸೂರಜ್ ಸರ್. ಹಾಯ್ ಸಿ ಡಾನ್ಸ್ ಗ್ರೂಪ್. ಹಾಯ್ ಸರ್. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ ಈ ಡಾನ್ಸ್? 15 ಡೇಸ್. 15 ಡೇಸ್. ನಿಮ್ಮ ಹೆಸರೇನು ಮಾತಾಡ್ತಿರೋರ್ದು? ಆದ್ಯ. ಆದ್ಯ. ಯು ಪರ್ಫಾರ್ಮ್ ರಿಯಲಿ ವೆಲ್, ಯು ಲಿವ್ಡ್ ಅಪ್ ದ ಕ್ಯಾರೆಕ್ಟರ್, ವೆರಿ ಗುಡ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಾ. ಥ್ಯಾಂಕ್ ಯು ಸರ್. ಆ್ಯಂಡ್ ನನಗೆ ಇಷ್ಟ ಆಯ್ತು ಅಂದ್ರೆ ಏನಂದರೆ ಕಾನ್ಸೆಪ್ಟನ್ನ ಪ್ರೆಸೆಂಟ್ ಮಾಡಿದ ರೀತಿ. ಅಫ್ಕೋರ್ಸ್ ಇಟ್ ಈಸ್ ಒಂದು ಲೈವ್ ಎಕ್ಸಾಂಪಲ್ ಕಾನ್ಸೆಪ್ಟ್, ಅಂದರೆ ಇವಾಗ ಡೇ ಟು ಡೇ ಆಗ್ತಿರೋ ಕಾನ್ಸೆಪ್ಟ್, ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ನಿಮ್ಮ ಕೊರಿಯೋಗ್ರಾಫರ್ ಯಾರು? ಮರ್ವಿನ್ ಸರ್. ಕ್ಯಾನ್ ಯು ಕಾಲ್ ಹಿಮ್ ಆನ್ ದ ಸ್ಟೇಜ್? ಹಾಯ್. ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡು ಸ್ಟೇಜಿಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅನ್ ವಂಡರ್ಫುಲ್ ಕಾನ್ಸೆಪ್ಟ್.
ನಿಮ್ಮ ಕಾನ್ಸೆಪ್ಟಿದು ಹೈಲೈಟ್ ಏನಂದರೆ, ನಾವು ಮೂವಿ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಸ್ಕ್ರೀನ್ ಪ್ಲೇ ಮತ್ತು ಸ್ಕ್ರಿಪ್ಟ್, ಇದು ನಿಮ್ಮ ಕಾನ್ಸೆಪ್ಟ್ನ ಹೈಲೈಟ್. ಅಂದರೆ ಒಂದು ಸ್ಕ್ರೀನ್ ಪ್ಲೇ ಅಂದರೆ ಯಾರು ಎಲ್ಲಿಗೂ ಹೋಗಬೇಕು, ಏನು ಮೂಮೆಂಟ್ಸ್ ಮಾಡಬೇಕು, ಏನು ತಗೋಬೇಕು, ಅದು ಸ್ಕ್ರಿಪ್ಟ್ ಮತ್ತು ನೀವು ಕೊಟ್ಟಿರೋ ವಾಯ್ಸ್ ಓವರ್, ಅದರಲ್ಲಿ ಸಾಹಿತ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಪರ್ಫೆಕ್ಟಾಗಿ ಪ್ರೆಸೆಂಟ್ ಮಾಡಿ, ಅದು ಈ ಪರ್ಫಾರ್ಮೆನ್ಸ್ದು ಸ್ಟ್ರಾಂಗ್ ಪಾಯಿಂಟ್. ದಟ್ ಇಸ್ ವೆರಿ ಗುಡ್. ಇನ್ನು ಸಿನ್ಸ್ ಇಟ್ಸ್ ಅ ಡ್ಯಾನ್ಸ್ ಕಾಂಪಿಟೇಷನ್ ಆಗಿರೋದ್ರಿಂದ ಡ್ಯಾನ್ಸನ್ನು ಮೇಜರಾಗಿ ನೋಡ್ತೇವೆ. ಇಲ್ಲಿ ನನಗೆ ಡ್ಯಾನ್ಸ್ ಏನಾಯ್ತಂದರೆ ತುಂಬ ಕಡೆ ಲ್ಯಾಗ್ ಅನಿಸ್ತು. ಆ್ಯಂಡ್ ಕೋಆರ್ಡಿನೇಷನ್ ಸ್ವಲ್ಪ ನೋಡ್ಕೊಳ್ಳಿ. ಇನ್ ಕೇಸ್ ನೀವು ನೆಕ್ಸ್ಟ್ ರೌಂಡ್ ಏನಾದರೂ ಚಾನ್ಸಸ್ ಇದ್ದರೆ ಸೆಲೆಕ್ಟ್ ಆಗೋದು, ಕೋಆರ್ಡಿನೇಷನ್ಸ್ ಬಗ್ಗೆ ವರ್ಕ್ ಮಾಡಿ. ಆ್ಯಂಡ್ ಲಿಫ್ಟ್ಸ್ ತೊಗೊಂಡಾಗ ಆ ಲಿಫ್ಟ್ಸ್ ಲ್ಯಾಂಡಿಂಗ್ ಮತ್ತು ಲಿಫ್ಟ್ಸ್ ತೊಗೊಳ್ಳೋ ರೀತಿ ಅದು ತುಂಬ ನಾಜೂಕಾಗಿರಬೇಕು. ಅದು ಎಸ್, ಆ ಡೀಟೇಲ್ಸ್ನ ನೀವು ತೊಗೊಂಡು ವರ್ಕ್ ಮಾಡಿದರೆ ಇನ್ನೂ ಸ್ಟ್ರಾಂಗಾಗಿ ಬರ್ಬೋದು. ಯಾಕೆಂದರೆ ನಮ್ಮ ಬೇರೆ ಟೀಮ್ಸ್ಗಳಿಗೆ ಕಂಪೇರ್ ಮಾಡಿದಾಗ ನೀವು ಆ ಲೋನೆಸ್ ಅಲ್ಲಿ ಇರಬಾರ್ದು ಡ್ಯಾನ್ಸಲ್ಲಿ. ಅಂದರೆ ಇವಾಗ ಸ್ಟೆಪ್ ಬೀಟ್ ಚೇಂಜ್ ಮಾಡ್ತಾರೆ. ಇಲ್ಲಿ ನನಗೆ ಏನಾಯ್ತಂದರೆ, ಓಕೆ ಸಾಂಗ್ ಸೂದಿಂಗ್ ಇದ್ದರೂ ಸ್ಟೆಪ್ಸಲ್ಲಿ ನೀವು ಸ್ಟ್ರಾಂಗ್ ಅಂತ ತೋರಿಸ್ಬೋದು. ಈ ಒಂದು ಪಾಯಿಂಟ್ ನೀವು ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ಗೆ ವರ್ಕ್ ಮಾಡಿ. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೂರಜ್. ಓವರ್ ಟು ಅನ್ವಿತಾ ಸಾಗರ್. ಹಾಯ್ CC ಡ್ಯಾನ್ಸ್ ಗ್ರೂಪ್. ಹಾಯ್. ವೆಲ್, ನಂದು ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಆನ್ ಅ ಹೋಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಫಸ್ಟ್ ಪಾಸಿಟಿವ್ ಪಾಯಿಂಟ್ ಮುಗಿಸ್ಬಿಡ್ತೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಸ್ಟೇಜ್ ಮೇಲೆ ತೊಗೊಂಬಂದಿದ್ದೀರಾ. ಯಾಕಂದರೆ ನಾವು ಕೇಳಿದ್ದನ್ನೇ ಕೇಳಿ ನಮಗೂ ಬೇಜಾರಾಗಿತ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ. ಮಾರ್ನಿಂಗಿಂದ ನಾವು ಏನು ನೋಡ್ತಾ ಇದ್ದೀವಿ, ಐ ಮೀನ್ ಲಾಸ್ಟ್ ಎಪಿಸೋಡ್ ನಾವು ಏನು ನೋಡ್ತಾ ಇದ್ದೀವಿ, ಎಲ್ಲ ಒಳ್ಳೊಳ್ಳೆ ಸಾಂಗ್ಸ್ ತೊಗೊಂಬರ್ತಾ ಇದ್ದಾರೆ. ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ, ಸೂರಜ್ ಸರ್ ಹೇಳ್ದಂಗೆ ನಾವು ಥೀಮ್ ಅಂತ ಹೇಳಿ ಹೋಗಬೇಕಾದ್ರೆ ನಾವು ಡ್ಯಾನ್ಸ್ನ ಮರಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ನಮಗೆ ಥೀಮೂ ಇಂಪಾರ್ಟೆಂಟು, ಡ್ಯಾನ್ಸ್ನೂ ಇಂಪಾರ್ಟೆಂಟ್. ಬಿಕಾಸ್ ಇಟ್ಸ್ ಅ ಡ್ಯಾನ್ಸ್ ಶೋ, ವಿ ಆರ್ ಗಿವಿಂಗ್ ಸಮ್ ಕಾನ್ಸೆಪ್ಟ್ಸ್ ಅಥವಾ ಒಂದು ಕಾಂಟೆಂಟ್ಸಿಗೋಸ್ಕರ ಥೀಮ ಮತ್ತೊಂದು ಓಲ್ಡ್ ಇಸ್ ಗೋಲ್ಡ ಆ ಥರ ಕೊಡ್ತೀವಿ. ಬಟ್ ಹಾಗಂತೇಳಿ ನಾವು ಡ್ಯಾನ್ಸ್ನ ಮರೀಲಿಕ್ಕಾಗೋದಿಲ್ಲ. ಸೊ ಮೇಕ್ ಶ್ಯೂರ್ ನೆಕ್ಸ್ಟ್ ಟೈಮ್ ನಾವು ಏನೇ ಒಂದು ಕಾನ್ಸೆಪ್ಟ್ಸ್ ಕೊಟ್ರು ಡ್ಯಾನ್ಸ್ ಹ್ಯಾಸ್ ಟು ಬಿ ಡ್ಯಾನ್ಸಿಗೆ ಥೀಮ್ ಅಡ್ಯಾಪ್ಟ್ ಆಗಬೇಕೇ ಹೊರತು ಥೀಮ್ಗೆ ಡ್ಯಾನ್ಸ್ ಅಡ್ಯಾಪ್ಟ್ ಆಗಬಾರ್ದು. ಐ ಹೋಪ್ ಐ ಆಮ್ ಕ್ಲಿಯರ್. ಸೊ ಮೇಕ್ ಶ್ಯೂರ್ ದ್ಯಾಟ್ ಡ್ಯಾನ್ಸ್ ಇಸ್ ದೇರ್ ಇನ್ ದ್ಯಾಟ್. ಓಕೆ ಮ್ಯಾಮ್, ದ್ಯಾಟ್ಸ್ ಅ ಮೇನ್ ಪಾಯಿಂಟ್. ಆ್ಯಂಡ್ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಎಸ್, ಎಲ್ಲರೂ ಕ್ಯಾರೆಕ್ಟರಲ್ಲೇ ಇದ್ರಿ. ತುಂಬ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ವೆರಿ ನೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅನ್ವಿತಾ. ಕಿಶೋರ್. ಹಾಯ್ CC ಡ್ಯಾನ್ಸ್ ಗ್ರೂಪ್. ಹಾಯ್ ಸರ್. ಮರ್ವಿನ್ ಆತ. ಅಂದು ಸರ್. ಮರ್ವಿನ್, ಫಸ್ಟ್ ಆಫ್ ಆಲ್ ಎಲ್ಲಿಯ ಬಾಲೆ ಒಂಜಿ ಕ್ಯಾರೆಕ್ಟರ್ ಇರ್ನ ಫಸ್ಟ್ ಸ್ಟಾರ್ಟಿಂಗ್ ಒಂಜಿ ಸಾಂಗ್ ಇತ್ತನತ್ತ ಸ್ಲೋ ಮೋಷನ್ದ ಆದ್ಯ ಅಲ್ಪಡ್ದೆ ಇರ್ ಕ್ಯಾರೆಕ್ಟರ್ ಹೋಲ್ ಕ್ರೂ ನಿಕಲ್ನ ಒಂಜಿ ಕ್ಯಾರೆಕ್ಟರ್ ಇತ್ತೇರು ಪೂರ ಅವು ನಿಕಲ್ ಒಂಜಿ ಆರ್ಫನ್ದ ಒಂಜಿ ಥೀಮ್ ಮಲ್ತದಾರ್. ಎಡ್ಡೆ ವಿಷಯ ಅವು ಬಕ್ಕೊಂಜಿ ದಾದ ಪಂಡ ನಿಕುಲ ನೆಟ್ ಒಂಚೂರು ಕಂಟೆಂಪ್ರರಿ ಒಂಚೂರು ಮಾಡರ್ನ್ ಕಂಟೆಂಪ್ರರಿ ಮಲ್ತೀನಿ. ಇಸ್ ಇಟ್? ಸೊ ಅವೇನು ಮಲ್ಪನಾಗ ದಾದಾಪನ್ ಪಂಡ ವಿತ್ ಕ್ಯಾರೆಕ್ಟರ್ ಅವು ಕ್ಯಾರೆಕ್ಟರ್ ಇರ್ ದಾದ ಪತ್ತೊಂದಾರು ಆ ಮಾಡರ್ನ್ ಕಂಟೆಂಪ್ರರಿ ಸೂಟ್ ಔಟ್ ದಾದ ಪಂಡ ನಿಕಲ್ನ ದಾದ ಅಂಡ್ ಇರ್ ಮಾಡರ್ನ್ ಕಂಟೆಂಪ್ರರಿ ಮಲ್ಪರೆ ಬೋದು ಕ್ಯಾರೆಕ್ಟರ್ ಅಲ್ಪ ಡ್ರಾಪ್ ಅಂಡ್ ಕೆಲವು ಕಡೆ ಇರಿಗೆ ಅರ್ಥ ಪಂಡತ್ತೆ ದಾದ ಪಂಡ ದಾಪಂಡ ಈ ರೀತಿ ಒಂಜಿ ಕ್ಯಾರೆಕ್ಟರ್ ಪದಂಪನಾಗ ಅವೇ ಎಂಡ್ ಮುಟ್ಟ ಒಪ್ಪೋಡು ಈ ರೀತಿ ಒಂಜಿ ಡಾನ್ಸ್ ಮಲ್ಪನಾಗ ಆ ಬಾಡಿ ಲ್ಯಾಂಗ್ವೇಜ್ಲ ಎಕ್ಸ್ಪ್ರೆಷನ್ಲ ಇರ್ನ ಫೇಸ್ ಎಕ್ಸ್ಪ್ರೆಷನ್ಲ ಅವೇ ಆ ಥೀಮ್ದ ರೂಟೆಡ್ ಪೋಡು ಆಪ್. ಸೊ ಐಟ್ ಕೆಲವು ಐಟ್ ಇಂಕೊಂಚೂರು ಅಲ್ಪ ಲ್ಯಾಕ್ ಅಂತ ತೋಜನ್ ಬೊಕ್ಕದಾದ ಪಂಡ ಆ ಟೈರ್ಸ್ ಉಂಡತೆ ನನ್ನಲ್ಲ ನಿಕುಲು ಒಂದೊಂಜಿ ಖಾಲಿ ಶೋಗ್ ಬಂದಿತ್ತೀನಿ ಆ ಟೈರ್ಸ್ ಇಡ್ಲ ನಿಕ್ಲೆ ಕೆಲವು ಪುರ ವರ್ಕ್ ಮಲ್ತದೊಲಿತೀನಿ ದಯಪಂಡ ಇರ್ ತೂದುಪ್ಪ ರೋಡ್ ಸೈಡ್ ಅವ್ರ ಜೋಕುಲ ಅವಳತ್ತು ಅಕುಲ್ ಪೂರ ಟೈರ್ ಪೂರ ಬುಡೊಂದು ಪೋಪಿನಿ ನಿಕುಲ್ ನಾರ್ಮಲಿ ಬಲ್ತೊಂದಿತ್ತಾರೆ ಅವೇನು ಪೂರ ಯೂಸ್ ಮಾಡ್ತಿದ್ದು ದಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಯು ಗೈಸ್. ಸೊ ಎಂಕ್ ಓವರ್ ಆಲ್ ಎಂಕ್ ಇಷ್ಟ ಅಂಡ್ ಬಾಕಿದ ದಾದ ಪೂರ ಪಂಡೇರತ್ತ ರಡ್ಡು ಜಡ್ಜಸ್ ನಕುಲ್ ಅವೇನು ಪೂರ ಮಂಡೇರ್ ದೀವನ್ಲೆ ನೆಕ್ಸ್ಟ್ ಬಂದಾಗ ಪ್ಲೀಸ್ come with the bang. Okay? Yes, thank you so much. God bless you guys. ಸೊ ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್, ಒಂದು ಸುಂದರವಾದಂತಹ ಮೆಸೇಜ್ನ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಮುಂದಕ್ಕೆ ಏನಾಗುತ್ತೆ ಅಂತ ನಾವು ಕೊನೆವರೆಗೂ ಕಾದು ನೋಡೋಣ. ಚಪ್ಪಾಳೆ ಬರಲಿ ಈ ತಂಡಕ್ಕೆ. ಥ್ಯಾಂಕ್ ಯು. ಐ ಆಮ್ ಶೋರ್ ಈಗಿನ ಡಾನ್ಸ್ ನೋಡಿ ನಿಮಗೂ ಕೂಡ ಒಂದಷ್ಟು ಅಳು ಬಂದಿರ್ಬೋದು. ಸೊ ಒಂದು ಸ್ವಲ್ಪ ಸಮಾಧಾನ ಪಡ್ಕೊಳ್ಳೋಣ. ದಟ್ಸ್ ವೈ ವಿ ಆರ್ ಟೇಕಿಂಗ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಆಫ್ಟರ್ ದಿಸ್ ಬ್ರೇಕ್ ವಿಲ್ ಬಿ ರೈಟ್ ಬ್ಯಾಕ್. ಡು ನಾಟ್ ಗೋ ಎನಿವೇರ್.
ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ನಿಪಾನ್ ಪೇಂಟ್ಸ್ ಹಾಗೆ ಅರಿಶಿನ ಸ್ನಾನ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಬ್ಯಾಂಕ್ ಅವರ ಸಹಕಾರ ಇದೆ. ಯೂನಿಟಿ ಹಾಸ್ಪಿಟಲ್ ಕೂಡ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಾ ಇದೆ. ಆ್ಯಂಡ್ ರೇಮಂಡ್ಸ್ ಭಾರ್ಗವ್ ಟೆಕ್ಸ್ಟೈಲ್ಸ್, ಸೈಕಲ್ ಪ್ಯೂರ್ ಅಗರಬತ್ತಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಸಪೋರ್ಟ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ ಸಪೋರ್ಟ್ನ ಕೊಡ್ತಾ ಇದ್ದೀರಾ. ಈಗಾಗಲೇ 2 ಡಾನ್ಸ್ ಪರ್ಫಾರ್ಮೆನ್ಸ್ನ ನೋಡಾಗಿದೆ. 3ನೇ ಡಾನ್ಸ್ ಪರ್ಫಾರ್ಮೆನ್ಸ್ಗೆ ಬಂದಿದ್ದೀವಿ. ಈ 3ನೇ ಡಾನ್ಸ್ ಪರ್ಫಾರ್ಮೆನ್ಸ್ನ ವೇದಿಕೆ ಮೇಲೆ ಮಾಡೋದಕ್ಕಿಂತ ಮುಂಚೆ ನಗು ನಮ್ಮೆಲ್ಲರ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ಸ್ಮೈಲ್ ಕ್ಯಾನ್ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್. ನಗುವಿನಿಂದ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ಅನ್ನೋದಿದ್ರೆ ನಮ್ಮ ಶೋನ ನೋಡಿ, ನಮ್ಮ ಜಡ್ಜ್ಗಳು ಅಷ್ಟೊಂದು ಜನ ಖುಷಿಯಲ್ಲಿರೋದು ಅಲ್ಲಿ ಅನ್ವಿತಾ ನಗ್ತಾ ಇದ್ದಾರೆ ಅಂತ. ಸೊ ಅದನ್ನು ನೋಡಿದ ತಕ್ಷಣ ಅವರೂ ಸೋತೋಗ್ಬಿಡ್ತಾರೆ, ಎಲ್ಲರೂ ಸೋತೋಗ್ಬಿಡ್ತಾರೆ ಅಲ್ವಾ. ಬಟ್ ಈ ವೇದಿಕೆ ಕೂಡ ಹಲವಾರು ಜನರ ಜೀವನದಲ್ಲಿ ನಗುವನ್ನು ಮೂಡಿಸಿದೆ. ಈ ವೇದಿಕೆ ಮೇಲೆ ಬರುವಂಥ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಆಗಿರ್ಬೋದು, ಅವರು ಇಲ್ಲಿ ಡಾನ್ಸ್ ಮಾಡ್ತಿರೋ ಒಂದು ಖುಷಿಯಿಂದ ನಗ್ತಾರೆ. ಇಲ್ಲಿ ನಮ್ಮ ಶೋನ ವೀಕ್ಷಿಸ್ತಿರೋಂಥ ನೀವು ಈ ಡಾನ್ಸ್ನ ನೋಡಿ ಖುಷಿಯಿಂದ ನಗ್ತೀರಾ. ಆದರೆ ಡಾನ್ಸರ್ಸ್ಗಳು ಅಂತ ಹೇಳಿದರೆ ಅವರ ಜೀವನದಲ್ಲಿ ಯಾವತ್ತೂ ನಗು ಇರೋದಿಲ್ಲ. ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಆ ನಗು, ವಾಪಸ್ ಹಿಂದೆ ಹೋದಾಗ ತುಂಬ ಸಮಸ್ಯೆಗಳಿದೆ. ಬ್ಯಾಕ್ ಡಾನ್ಸರ್ಸ್ಗಳು ಯಾವ ರೀತಿ ಅವರ ಮುಖದಲ್ಲಿ ನಗುವನ್ನು ಜೀವನದಲ್ಲಿ ಏನೇ ಇದ್ರೂ ಕೂಡ ಇಟ್ಕೊಂಡು ವೇದಿಕೆ ಮೇಲೆ ಬರ್ತಾರೆ. ಬಿಕಾಸ್ ಸ್ಮೈಲ್ ದ ಶೋ ಮಸ್ಟ್ ಗೋ ಆನ್ ಅನ್ನುವಂಥ ಥೀಮ್ನೊಂದಿಗೆ ವೇದಿಕೆ ಮೇಲೆ ಡಿ ಸ್ಟನ್ನರ್ಸ್ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಡಿ ಸ್ಟನ್ನರ್ಸ್ ಆನ್ ಸ್ಟೇಜ್. ಕಮಾನ್ ಎಲ್ಲರೂ ಚೆನ್ನಾಗಿ ಮಾಡಿ. ಇದು ನಮ್ಮ ಫಸ್ಟ್ ಸ್ಟೇಜು, ಯಾರು ಮಿಸ್ ಮಾಡಬೇಡಿ. ಓಕೆ ರೆಡಿ? ಕಮಾನ್ ಜೋಶ್. ಏನೋ ಯಾಕೋ ಭಯ ಆಗ್ತೈತವಲೇ. ಹೇ ಭಯ ಪಡ್ಬೇಡ, ಹೋಗೋ ಪೊಸಿಷನ್ ನಿಂತ್ಕೋ. ರೆಡಿ? ಕಮಾನ್ ಜೋಶ್. ತಾರ ತಿಗಡಿ ಪಾತಾಳ್ ಗರಡಿ ತಳಕು ಬಳಕು ಬೆಳ್ಳಂ ಬೆಳಕು ಲಕ 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 ಲೋಕ ನಮ್ದು ಮಾಯ ಬಜಾರು. ಬಣ್ಣದ ಬಾಳು ಬೆಂಡೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಮ್ಕಿ ಡಮರು. ಭಗವಂತಂಗೆ ಕೆಳಗೆ ಕರೆದು ಬುದ್ಧಿ ಹೇಳೋಣ, ನಾಳೆಯಿಂದ ನಾವೇ ದೇವರಾಗಿ ಬಿಡೋಣ. ಯಾವುದು ಹೆಂಗಾನ ಹಾಳಾಗೋಗ್ಲಿ ಕಾಸು ಮಾಡೋಣ. ಹೇಯ್, ಲಾಸ್ಟ್ ಟೈಮಲ್ಲಿ ತುಂಬ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀವಿ, ಆದರೆ ಈ ಟೈಮ್ ಹಂಗಾಗಬಾರ್ದು. ಓಕೆ ರೆಡಿ ಜೋಶ್? ರೆಡಿ? ಕಮಾನ್. ಹೇಯ್ ಚಿರು, ಯಶವಂತ್, ನೀವು ಅಷ್ಟೇ 2-3 ಕಡೆ ಮಿಸ್ ಮಾಡಿದ್ದೀರಾ. ಅಲರ್ಟ್ ಆಗಿರಿ. ರೆಡಿ? ಪೊಸಿಷನ್. ರೆಡಿ? ಕಮಾನ್ ಜೋಶ್. ಹಲೋ. ಹಲೋ. ಒಂದು ಕಾರ್ಪೊರೇಟ್ ಇವೆಂಟ್ ಇದೆ, ಒಂದು ಗರ್ಲ್ಸ್, ಅದಕ್ಕೆ ಒಂದು ಕ್ರೂ ಬೇಕಿತ್ತು, ಕಳಿಸ್ಕೊಡ್ತೀರಾ? ಓಕೆ ಸರ್, ಕಳಿಸ್ಕೊಡ್ತೀನಿ. ಲೋ, ನಮ್ಮ ಗರ್ಲ್ಸ್ಗೆಲ್ಲ ಎಕ್ಸಾಮ್ ಇದೆಯಲ್ಲೋ, ಯಾಕೋ ಒಪ್ಕೊಂಡೆ? ಹೇ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಏನು? ನಾವೇ ಗರ್ಲ್ಸ್ ಗೆಟಪ್ ಹಾಕ್ಬಿಟ್ರೆ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹಬೀಬಿ 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 ಕಸ್ತೂರಕ್ಕನ ಮೂಗಿನ ಈನತ್ತು ಈಗ ತಾನೇ ಭೂಮಿಗೆ ಬಿತ್ತು, ಎಲ್ಲೂ ಸಿಗದ ಇಂತ ಈ ಮುತ್ತು. ಮಧ್ಯ ಹಾರು ತೆರೆದ ಬೆಲೆಯ
ಇನ್ನೊಂದ್ಸತಿ ಕಾಲ್ ಮಾಡೋ. ಏಯ್ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಕಣೋ, ಕಾಲ್ ಕಟ್ ಮಾಡ್ತಾ ಇದ್ದಾರೆ ಅವರು. ಏನು ಮಗ ಪೇಮೆಂಟ್ ಇಷ್ಟು ಕಡಿಮೆ ಬಂದಿದೆ? ಬಿಡೋ ಮಗ, ದೊಡ್ಡ ಮನುಷ್ಯದೆಲ್ಲ ಬರೀ ಇದೇ ಆಯಿತು. ಏಯ್ ಬರೋ, ಇರೋ ದುಡ್ಡಲ್ಲೇ ಮಜಾ ಮಾಡೋಣ ಬರ್ರಿ. अरे कितना नाचा रिलैक्स चल वरना मैं अकेले जाती हूं चल चल तू जा भाई तू जा जा सुन साथिया माहिया बरसा दे इश्का की स्याहिया रंग जाऊं रंग रंग जाऊं रे हाँ रे मैं तुझ पे मैं झर 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 जाऊं हाँ रे पिया बस तेरी मैं हो झूले तो खरी मैं ಹಲೋ ಹಲೋ, ಕಾಲಿಂಗ್ ಫ್ರಮ್ ಮುಂಬೈ. ಇಂಗ್ಲಿಷ್ 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 ಯಾರಿಗೆ ಬರುತ್ತೋ? ಏಯ್ ಚಿರು, ಇಂಗ್ಲಿಷ್ ಬರುತ್ತಲ್ಲ? Can you hear me? ಏಯ್ ಪ್ರಿಯಾ ಪ್ರಿಯಾ ಇಂಗ್ಲಿಷ್ Hello? ಬತ್ತ. ಹಲೋ ಕ್ಯಾನ್ ಯು ಹಿಯರ್ ಮೀ? ಏಯ್ ಮುಂಬೈಯಿಂದ ಕಾಲು. ಏನಂದ್ರು? ಮುಂಬೈಲಿ ರಿಯಾಲಿಟಿ ಶೋ ಇದೆಯಂತೆ, ನಮ್ಮ ಟೀಮಲ್ಲಿ ಪರ್ಫಾರ್ಮ್ ಮಾಡಬೇಕಂತೆ. ಮಾಡೋಣ ಮಾಡೋಣ. ದುಡ್ಡು ಯಾರು ನಿಮ್ಮ ತಾತ ಕೊಡ್ತಾನ? ಹೇ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ನಾನು ದುಡ್ಡು ಹೆಂಗೋ ಅರೇಂಜ್ ಮಾಡ್ತೀನಿ. ನಿನ್ನ ಹತ್ರ ಎಲ್ಲೋ ಐತೆ? ಹೇ, ನಾನು ಹೆಂಗೋ ಅರೇಂಜ್ ಮಾಡ್ತೀನಿ, ಬನ್ನಿ ಫಸ್ಟು. ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನ ನಗು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನಗು. ಯಾಕೋ ಏನಾಯ್ತು? ಅಮ್ಮ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಆಪರೇಷನ್ ಅಂತಿತ್ತಲ್ವೋ, ಏನಾಯ್ತು? ಏಯ್, ನಾವೆಲ್ಲ ಇಲ್ಲಿಗೆ ಬರೋಕ್ಕೆ ಅವನು ದುಡ್ಡು ಅರೇಂಜ್ ಮಾಡಿದ್ನಲ್ಲ, ಅದು ಅವನವ್ರ ಅಮ್ಮ ಆಪ್ರೇಷನ್ಗೆ ಅಂತ ಇಟ್ಟಿದ್ದು. ಅಲ್ಲಿ ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಎದೆಗೆ ಬಡಿದ ಸಿಡಿಲ ಭಾರ, ಬದುಕೆ ನೀನು ತೀರ ಕ್ರೂರ, ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ದೆ ಸ್ವತಃ
ನಾನಿದ್ದೀನಲ್ವಾ, ಹೆದರ್ಕೋಬೇಡ. ಯಾವ ಮೋಡದ ಹನಿಯೋ, ಯಾವ ದಡದ ದನಿಯೋ, ತರಲಿ ದೇವರ ಭರವಸೆ ನಿಸ್ವಾರ್ಥ ಜೀವಕ್ಕೆ. ಮರೆತಾಗೋಗಿದೆ ಎಂದು ನಗಲು, ಹೊರೆ ಹೆಚ್ಚಾಗಿದೆ ಮುಂದೆ ಸಾಗಲು. ಕೊಟ್ಟು ಕಿತ್ತುಕೊಳ್ಳೋ ನಿಂದು ಎಂತ ನೀತಿ, ಎದೆ ಚಿತೆಯಲ್ಲಿ ನಂಬಿಕೆ ಆಹುತಿ. ನನ್ನಯ ಯಸ್ಸನು ಬೇಕಾದರೆ ವರ್ಗಾಯಿಸು, ಪ್ರಾಮಾಣಿಕ ಜೀವಾಳವ ದಯವಿಟ್ಟು ಹೇಗೋ ಉಳಿಸು. ಕೊಡಿಸು ಕೊಡಿಸು ಕಿಂಚಿತ್ತು ಕರುಣಯ ಅಂಕನ ಬಡಿಸು ಬಡಿಸು. ಭುಗಿಲೆದ್ದ ಹೃದಯಕ್ಕೆ ಸಾಂತ್ವನ ಕೊಡಿಸು ಕೊಡಿಸು. ಕಿಂಚಿತ್ತು ಕರುಣಯ ಅಂಕನ ಬಡಿಸು ಬಡಿಸು. ಡ್ಯಾನ್ಸರ್ಸ್ ಒಂದಲ್ಲ ಒಂದಿನ ಗೆಲ್ತೀನಿ ಅನ್ನೋ ಮನಸ್ಸಲ್ಲಿ ಡ್ಯಾನ್ಸ್ನೇ ಜೀವ ಅಂದ್ಕೊಂಡು ಎಷ್ಟೋ ಜನ ಬದುಕ್ತಿದ್ದಾರೆ. ಗೆಲ್ಲೋವರೆಗೂ ಅವ್ರು ಪಡೋ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾದರೂ ಇದು ನಿಮ್ಮ ಕರ್ಮ ಅನ್ನೋ ಜನಗಳು. ಆದರೆ ನಮ್ಮಂಥ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ನಿದ್ದೆ ಬಿಟ್ಟು ಊಟ ಬಿಟ್ಟು ಯಾರ್ಯಾರ ಕೈಯಲ್ಲೋ ಬೈಸ್ಕೊಂಡು ಉಗಿಸ್ಕೊಂಡು ಅವ್ರ ಒಳಗಡೆ ಎಷ್ಟೇ ನೋವಿದ್ರು ಅವ್ರ ಎದುರುಗಡೆ ಇರೋರನ್ನ ತುಂಬ ಖುಷಿ ಪಡಿಸ್ತಾರೆ. ಅವ್ರ ಒಳಗಡೆ ಇರೋ ಡ್ಯಾನ್ಸ್ ಅನ್ನೋ ಹಸಿವು ಅದನ್ನೆಲ್ಲ ಮರೆಸುತ್ತೆ. ಗೆಲ್ಲೋವರೆಗೂ ಸೋಲೆ ನಮ್ಮ ಗೆಲುವಿಗೆ ಮೆಟ್ಟಿಲು ಅಂತ ಬದುಕ್ತಿದ್ದಾರೆ. ಪ್ರಪಂಚದಲ್ಲಿ ಇರೋ ಎಲ್ಲ ಡ್ಯಾನ್ಸರ್ಸ್ಗೂ ನಮ್ಮದೊಂದು ಸಲಾಂ ಸಲಾಂ ಸಲಾಂ. ಒಬ್ಬ ಕಲಾವಿದ ಮಾತ್ರ ತನ್ನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಅದನ್ನು ಒಳಗಿಟ್ಕೊಂಡು ವೇದಿಕೆ ಮೇಲೆ ನಗನಗ್ತಾ ಇನ್ನೊಬ್ಬರನ್ನ ನಗಿಸೋವಂಥ ಪ್ರಯತ್ನ ಪಡೋದು. ನಾವೆಲ್ಲರೂ ನಗಿಸ್ಬೇಕು ಅಂತ ಹೇಳ್ತೀವಿ, ಆದರೆ ಈ ವಿಶ್ವದಲ್ಲಿರುವಂಥ ಅಷ್ಟು ಕಲಾವಿದರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೋಣ. ಯಾಕಂತ ಹೇಳಿದ್ರೆ ಸಾವಿರಾರು ನಗುಗಳನ್ನು ಅವರು ಎಲ್ಲರ ಮುಖದಲ್ಲಿ ತರಿಸ್ತಾರೆ. ಆ್ಯಂಡ್ ಯು ಆರ್ ಒನ್ ಅಮಾಂಗ್ ದೋಸ್. ಡಿ ಸ್ಟನ್ನರ್ಸ್, ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ಅಳಿಸಿದ್ದೀರಾ, ಒಂದು ಸ್ವಲ್ಪ ನಗಿಸಿದ್ದೀರಾ, ಒಂದು ಸ್ವಲ್ಪ ನಮಗೆ ಖುಷಿ ಆಗೋ ಥರ ಡಾನ್ಸ್ ಮಾಡಿದ್ದೀರಾ, ಇನ್ನೊಂದು ಸ್ವಲ್ಪ ವಾ ಮೂಮೆಂಟ್ಸ್ ಎಲ್ಲನೂ ಕೊಟ್ಟಿದ್ದೀರಾ. ಈಗ ನಮ್ಮ ಜಡ್ಜಸ್ ಇದೆಲ್ಲವನ್ನು ನೋಡಿ ಅವರ ಮುಖದಲ್ಲಿರೋ ನಗು ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅನ್ವಿತಾ ಸಾಗರ್. ಈ ನಗುವಿನ ಪರ್ಫಾರ್ಮೆನ್ಸ್, ಸ್ಮೈಲ್ನ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನಿಸ್ತು? ಹಾಯ್ ಡಿ ಸ್ಟನ್ನರ್ಸ್. ಹಾಯ್ ಮ್ಯಾಮ್. ಓಕೆ, ಈ ಜೋಶ್ ಚೆನ್ನಾಗಿತ್ತು. ವೆಲ್, ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಕರೆಕ್ಟ್. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಹೇಗೆ ಅಂತಂದರೆ ಅಲ್ಲಿ ಹೀರೋ ಹೀರೋಯಿನ್ ತಪ್ಪು ಮಾಡಿದ್ರೂ ಉಗಿಸ್ಕೊಳ್ಳೋದು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸೇ. ಬಿಸಿಲಲ್ಲಾಗಿರ್ಬೋದು, ಮಳೆಯಲ್ಲಾಗಿರ್ಬೋದು, ಫುಲ್ ಮೂಡ್ ಅಂತ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಏನೇ ಒಂದಿದ್ರೂ ಫುಲ್ ಜೋಶಲ್ಲಿ ಅವ್ರು ಮಾಡ್ತಾ ಇರ್ತಾರೆ, ಮೋರ್ ದೆನ್ ದ ಲೀಡ್ ಡ್ಯಾನ್ಸರ್ಸ್. ಆ್ಯಂಡ್ ನಿಮ್ಮ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಕೆಲವೊಂದು ವಿಷಯಗಳು ತುಂಬ ಮನಸ್ಸಿಗೆ ಮುಟ್ತು. ಯಾಕಂತಂದರೆ ಡ್ಯಾನ್ಸ್ ಶೋಸ್ ಮಾಡಬೇಕಾದ್ರೆ ಅಥವಾ ಡ್ಯಾನ್ಸರ್ ಜೊತೆ ಇರಬೇಕಾದ್ರೆ ಗೊತ್ತಾಗತ್ತೆ ಅವ್ರು ಹೇಗೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಒಂದೇ ತಟ್ಟಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ, ಎಲ್ರಿಗೂ ಪ್ಯಾಕೆಟ್ ಸಿಗ್ತಾ ಇರುತ್ತೆ. ಈ ಥರ ಶೋಸೆಲ್ಲ ಇದ್ದಾಗಂತೂ ಊಟನೇ ಇರಲ್ಲ, ಫುಲ್ ಜೋಶಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇರಬೇಕು. ಮಾರ್ನಿಂಗ್ 9 to ನೈಟ್ 9 10 24 hours ಏನು ಅಂತೇಳಿ ಗೊತ್ತಿರಲ್ಲ. ಆ್ಯಂಡ್ ಇಂಗ್ಲೀಷಿನ ಕಾನ್ಸೆಪ್ಟ್ ತುಂಬ ಇಷ್ಟ. ಯಾರಿಗೂ ಇಂಗ್ಲೀಷ್ ಬರಲ್ಲ, ಬಟ್ ಒಬ್ರಿಗೆ ಮಾತ್ರ ಬರುತ್ತೆ, ಇಂಗ್ಲೀಷ್ ಅಂತ ಅಂದ್ಬಿಟ್ಟು. ಅದಕ್ಕೆ ನನಗೆ ಮತ್ತು ಸುರೇಶ್ ತುಂಬ ಕನೆಕ್ಟ್ ಆಯಿತು ಅದು. ಬಿಕಾಸ್ ಆ್ಯಂಡ್ ಆಲ್ಸೋ ಆ ಶೋ ಅದೇನು ನೀವು ಸ್ಯಾಡ್ ಪಾರ್ಟಿಗೆ ಹೋದರೂ ಅದ್ರ ಬಗ್ಗೆ ನಾನು ಮುಟ್ಟಕ್ಕೆ ಹೋಗಲ್ಲ. ನಂಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಕೆಲವೊಂದು ಕಡೆ ಇವತ್ತೂ ಮಿಸ್ ಹೊಡೆದ್ರಿ, ಕೆಲವೊಂದು ಕಡೆ ಎನರ್ಜಿ ಕೂಡ ಡ್ರಾಪ್ ಆಯಿತು. ಆ್ಯಂಡ್ ಒಂಚೂರು ಕ್ಲಮ್ಸಿ ಥರ ಕಾಣಿಸ್ತು ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ. ಸೊ ಅದನ್ನು ಬಿಟ್ಟರೆ ವೆರಿ ನೈಸ್ ಥೀಮ್. ಆ್ಯಂಡ್ ಥೀಮಿಗೆ ನೀವೊಂದು ಒಳ್ಳೆಯ ರೀತಿಯ ಒಳ್ಳೆ ರೀತಿಯ ಡ್ಯಾನ್ಸ್ ಮಾಡಿದ್ದೀರ. ಆಲ್ ದ ವೆರಿ ಬೆಸ್ಟ್. ನೋಡೋಣ. ಆ್ಯಂಡ್ ಒನ್ ನೆಗೆಟಿವ್ ಪಾಯಿಂಟ್ ಇದೆ, ಆ ನೆಗೆಟಿವ್ ಪಾಯಿಂಟ್ ಬಗ್ಗೆ ಸೂರಜ್ ಹೇಳ್ತಾರೆ ನಿಮಗೆ. ಆಲ್ ದ ಬೆಸ್ಟ್. ಸೊ ಇವಾಗ ನೆಗೆಟಿವ್ ಪಾಯಿಂಟ್ ಇದೆ ಅಂತ ಅವ್ರು ಹೇಳಿದ್ರು, ಬಟ್ ನೀವೇ ಈ ವೇದಿಕೆ ಮೇಲೆ ನಿಂತು ಎಲ್ಲರಿಗೂ ಹೇಳಿದ್ರಿ ಏನೇ ಆದರೂ ನಗಬೇಕು ಅಂತ. ಸ್ಮೈಲ್ ಹಾಗೆ ಇರಬೇಕು ಎಲ್ಲರದು. ನಿಮ್ಮ ಥೀಮ್ ಇರೋದು ಸ್ಮೈಲ್, ಸೊ ನಿಮ್ಮ ಸ್ಮೈಲ್ ಮುಖದಲ್ಲಿ ಹಾಗೆ ಇರಲಿ. ಲೆಟ್ಸ್ ಗೋ ಟು ಸೂರಜ್. ಸನಿಲ್, ಹೇಳಿ ಹೇಗನ್ನಿಸ್ತು ಈ ಪರ್ಫಾರ್ಮೆನ್ಸ್? ಹಾಯ್ ಡಿ ಸ್ಟನ್ನರ್ಸ್. ಹಾಯ್ ಸರ್. ಎಸ್, ನಿಮ್ಮ ಪರ್ಫಾರ್ಮೆನ್ಸ್
ಬಗ್ಗೆ ಮಾತಾಡೋ ಮೊದಲು ಐ ಜಸ್ಟ್ ವಾಂಟ್ ಟು ಆಸ್ಕ್, ನಿಮಗೊಂದು ಅಷ್ಟು ರೂಲ್ಸ್ ಪ್ರಿಸ್ಕ್ರೈಬ್ ಮಾಡಿರುತ್ತೆ ಚಾನಲಿಂದ, ಅಂದರೆ ನಮ್ಮ ಟೆಕ್ನಿಕಲ್ ಟೀಮ್, ಯಾಕೆಂದರೆ ಅಲ್ಲಿ ಒಂದಷ್ಟು ಎಕ್ಸ್ಪರ್ಟ್ಸ್ ಕುತ್ಕೊಂಡು ಈ ರೂಲ್ಸ್ನ ಫಾರ್ಮ್ ಮಾಡಿರ್ತಾರೆ. ಸೊ ನಾವು ಕೊಟ್ಟಿರೋ ಟೈಮ್ ಇವತ್ತು 5 + 1 minutes. ಸೊ ನೀವು ತೊಗೊಂಡಿರೋ ಟೈಮ್ 12 minutes. ಯಾಕಂತ ಕೇಳ್ಬೋದಾ? ಸ್ಟೋರಿ ನಾವು ತೊಗೊಂಡಿದ್ದು ಚಿಕ್ಕದಾಗೆ ತೊಗೊಂಡು ಅದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಬಿಲ್ಡ್ ಮಾಡ್ಕೊಂಡು ಹೋದ. ನಮಗೆ ಚಾಲೆಂಜ್ ಏನಂದರೆ ಕೊಟ್ಟಿರೋ ಸಮಯದಲ್ಲಿ ನಾವು ಓವರಾಲ್ ಪರ್ಫಾರ್ಮೆನ್ಸ್ನ, ಇವಾಗ ನೀವು ಮೂವಿ ತೊಗೊಂಡ್ರು ಒಂದು 3 hours ಮ್ಯಾಕ್ಸಿಮಮ್ ಒಂದು ಲಿಮಿಟ್ ಇರುತ್ತೆ ಮೂವಿಗೆ. ಅದು ತೊಗೊಂಡ್ಬಿಟ್ಟು 5 hours ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಲ್ಯಾಗ್ ಆಗುತ್ತೆ. ಇವಾಗ ನೀವು ತೊಗೊಂಡಾಗ ಏನಾಗುತ್ತೆ ಅಂದರೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ನಿಮ್ಮದು ಕಟ್ ಆಗುತ್ತೆ ಇಲ್ಲಿ ಪಾಯಿಂಟ್ಸ್. ಯಾಕೆಂದರೆ ಎಲ್ಲ ಟೀಮ್ಸ್ನವರಿಗೂ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚಾನೆಲ್ಸ್ ಅಥವಾ ನಾವು ಜಡ್ಜಸ್ಗಳು ಕೂತ್ಕೊಂಡು ಫ್ರೇಮ್ ಮಾಡಿರ್ತೀವಿ. ಸೊ ಆ ರೂಲ್ಸ್ನ ಎಲ್ಲರೂ ಒಬೆ ಮಾಡಲೇಬೇಕು. ಸೊ ನೀವು ಆ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇದರ ಬಗ್ಗೆ ನೀವು ಫ್ಯೂಚರಲ್ಲೂ ಟೆಕ್ನಿಕಲ್ ಟೀಮ್ ಜೊತೆ ಡಿಸ್ಕಸ್ ಮಾಡ್ಬೋದಿತ್ತು. ನೀವು ಇನ್ ಕೇಸ್ ಸರ್ ಕ್ಯಾನ್ ವಿ ಎಕ್ಸ್ಟೆಂಡ್ ಸಮ್ ಮೋರ್ ಮಿನಿಟ್ಸ್ ಅನ್ನೋದು ನೀವು ಕೇಳಿದರೆ ಏನಾದರೂ ನಿಮಗೆ ಸಜೆಷನ್ಸ್ ಬರ್ತಿತ್ತು ಚಾನಲಿಂದ. ಯಾಕೆಂದರೆ ಒಂದು 30 seconds ವಿ ಕ್ಯಾನ್ ಬೇರ್ ಇಟ್, ನಾಟ್ ಮೋರ್ ದೆನ್ ದಟ್. ಏನಾದರೂ ಸ್ವಲ್ಪ ಆಚೆ ಈಚೆ ಓಕೆ, ನಾವು ಒಂದು ಅಷ್ಟು ಎಕ್ಸ್ಕ್ಯೂಸಸ್ ಕೊಡ್ಬೋದು. ಇದು ಎಕ್ಸಾಕ್ಟ್ಲಿ ಡಬಲ್ 12 minutes ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇದರ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ಇದು ಎಫೆಕ್ಟ್ ಆಗುತ್ತೆ. ತುಂಬ ಜನರ ಎನರ್ಜಿ ಲಾಸ್ ಆಗುತ್ತೆ, ಪರ್ಫಾರ್ಮೆನ್ಸ್ ಲ್ಯಾಗ್ ಆಗುತ್ತೆ, ತುಂಬ ಆಚೆ ಹೋಗೋದು ಈಚೆ ಬರೋದು ಈ ಥರದ್ದೆಲ್ಲ ತುಂಬ ಕಾರಣಕ್ಕೆ ಸಿಗುತ್ತೆ. ಸೊ ದಯವಿಟ್ಟು ಯಾರು ನಿಮಗೆ ಮಾತ್ರ ಅಲ್ಲ, ಎಲ್ಲ ಟೀಮ್ ಮೆಂಬರ್ಸ್ಗೂ ಚಾನಲಿಂದ ಏನು ರೂಲ್ಸ್ ಇರುತ್ತೆ ಅದು ಫಾಲೋ ಮಾಡಲೇಬೇಕು. ಓಕೆ ಓಕೆ ಸರ್. ಓಕೆ, ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ಅಮೇಝಿಂಗ್ ಕಾನ್ಸೆಪ್ಟ್, ಎಲ್ಲ ಡ್ಯಾನ್ಸರ್ಗೂ ಟಚ್ ಆಗುವಂಥದ್ದು, ಎಲ್ಲ ಕೊರಿಯೋಗ್ರಾಫರ್ಸ್ನಲ್ಲಿ, ಎಲ್ಲರ ಲೈಫಲ್ಲೂ ಈ ಒಂದು ಸಿಚುವೇಶನ್ಸ್ ಯಾವುದಾದ್ರೂ ನೀವು ತೊಗೊಂಡಿರೋ ಎಲ್ಲ ಸಿಚುವೇಷನಲ್ಲಿ ಒಬ್ಬರಾದರೂ ಒಂದು ಸಿಚುವೇಶನ್ ಆದರೂ ಫೇಸ್ ಮಾಡಿರ್ತಾರೆ. ಎಕ್ಸಾಂಪಲ್ ಸರ್ ಬೈಯೋದು, ಲಾಸ್ಟ್ ಟೈಮ್ ನೀನು ಮಿಸ್ ಆಗಿದೆಯಾ, ಇದು ಕಾಮನ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಇರೋ ಡೈಲಾಗ್. ನಿಂದು ಚೆನ್ನಾಗಾಗಲಿಲ್ಲ, ನೀನು ಮಿಸ್ ಆಗಿದೆ, ಇದೆಲ್ಲ. ಸೊ ಎಲ್ಲರೂ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಡ್ಯಾನ್ಸ್ ಕ್ಲಾಸಲ್ಲಿ ಇದು ಇರುತ್ತೆ. ಹೆಚ್ಚಿನ ಕೊರಿಯೋಗ್ರಾಫರ್ಸ್ನವರು ಡ್ಯಾನ್ಸನ್ನು ಬಿಟ್ಟು, ಎಜುಕೇಷನ್ ಬಿಟ್ಟು ಡ್ಯಾನ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಅಲ್ಲಿ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಇಂಥದ್ದೆಲ್ಲ ನಾನು ಕೂಡ ನೋಡಿದ್ದೇನೆ, ನಾನು ಫೇಸ್ ಮಾಡಿದ್ದೆ. ನಾವೆಲ್ಲರೂ ಕೊರಿಯೋಗ್ರಾಫರ್ಸ್ ಆಗೇ ಬಂದಿರೋದು. ಸೊ ಡೆಫಿನೆಟ್ಲಿ ಒಂದು ಹಾರ್ಟ್ ಟಚಿಂಗ್ ಕಾನ್ಸೆಪ್ಟ್ ಟು ದ ಸ್ಟೇಜ್ ಆ್ಯಂಡ್ ಪರ್ಫೆಕ್ಟ್ ಕಾನ್ಸೆಪ್ಟ್ ಟು ದ ಸ್ಟೇಜ್. ವೆರಿ ಗುಡ್ ಆನ್ ದ್ಯಾಟ್ ಕೊರಿಯೋಗ್ರಾಫರ್ ವರ್ಕ್ಸ್. ಆ್ಯಂಡ್ ನನಗೆ ಏನು ನಿಮ್ಮ ಟೀಮಲ್ಲಿ ಇಂಪ್ರೂವೈಸೇಷನ್ ಬೇಕಂದರೆ, ಡ್ಯಾನ್ಸ್ ಆಫ್ಕೋರ್ಸ್ ನೀವು ಮಾಡ್ತೀರಾ, ದ ಲೀಡ್ ಯಾರು ತೊಗೊಳ್ತಾರೆ ಅವರ ಎನರ್ಜಿ ಲೆವೆಲ್ನ ಉಳ್ದವ್ರು ಮ್ಯಾಚ್ ಮಾಡಬೇಕು. ಇದು ಗ್ರೂಪ್ ಕಾಂಪಿಟೇಷನ್ ಆಗಿರೋದ್ರಿಂದ ಪ್ರತಿ ಒಂದು ಸದಸ್ಯನ ಪರ್ಫಾರ್ಮೆನ್ಸ್ನೂ ಕೌಂಟ್ ಆಗುತ್ತೆ ಇಲ್ಲಿ. ಸೊ ಇಬ್ಬರು ಚೆನ್ನಾಗಿ ಮಾಡಿಬಿಟ್ಟು ಉಳ್ದವ್ರು ಸ್ವಲ್ಪ ಸ್ಟೆಪ್ ಫಿನಿಷ್ ಮಾಡೋದಿದ್ದಾಗ ಅದು ನಿಮ್ಮ ಪರ್ಫಾರ್ಮೆನ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ತೊಗೋಬೇಕು. ಆ್ಯಂಡ್ ತುಂಬ ಕಡೆ ಸ್ವಲ್ಪ ಕೋಆರ್ಡಿನೇಷನ್ ಪ್ರಾಬ್ಲಮ್, ಸ್ಟೆಪ್ ಫಿನಿಷಿಂಗ್ ಮಿಸ್ ಆಯಿತು. ಆ್ಯಂಡ್ ಅಂಬ್ರೆಲ್ಲಾ ಸೆಕ್ಷನ್ ಬಂದಾಗಲೂ ಕೋಆರ್ಡಿನೇಷನ್ ಮಿಸ್ ಆಯಿತು. ಸೊ ಇದರ ಬಗ್ಗೆ ಎಲ್ಲ ವರ್ಕ್ ಮಾಡಿ. ಇಲ್ಲಿ ತುಂಬ ರೌಂಡ್ಸ್ ಇಲ್ಲ, ನಮ್ಮ ಶೋ ಅಲ್ಲಿ ತುಂಬ ರೌಂಡ್ಸ್ ಇಲ್ಲ. ನೀವು ಆಲ್ರೆಡಿ ಕ್ವಾರ್ಟರ್ ಫಿನಾಲೆ ಬಂದಿದ್ದೀರಾ, ನೆಕ್ಸ್ಟ್ ಸೆಮಿಫಿನಾಲೆ. ಸೊ ನೀವು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದಾಗೂ ದೆರ್ ಇಸ್ ಎ ಚಾನ್ಸಸ್ ಆಫ್ ಯು ಆರ್ ಲೂಸಿಂಗ್ ದ ಮಾರ್ಕ್ಸ್. ಸೊ ನೀವು ಇದರ ಬಗ್ಗೆ ವರ್ಕ್ ಮಾಡಿದರೆ, ಅದರ್ ದನ್ ದಟ್ ಗುಡ್ ಕಾನ್ಸೆಪ್ಟ್, ಗುಡ್ ಕೊರಿಯೋಗ್ರಫಿ, ರೂಲ್ಸ್ ಬಗ್ಗೆ ಫಾಲೋ ಮಾಡಿ. ಅದರ್ ದೆನ್ ಇಟ್ ಈಸ್ ಆಲ್ ಓವರ್ ಆಲ್ ಎ ಗುಡ್ ಜಾಬ್, ಗುಡ್ ಎಫರ್ಟ್ ಬೈ ದ ಟೀಮ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಎಸ್, ಬ್ಯಾಕ್ ಡಾನ್ಸರ್ಸ್ ಅಂತ ಹೇಳ್ತೀವಿ. ಬ್ಯಾಕ್ ಡಾನ್ಸರ್ಸ್ ಆರ್ ನಾಟ್ ಜಸ್ಟ್ ಬ್ಯಾಕ್ ಡಾನ್ಸರ್ಸ್, ಅವರು ಆ್ಯಕ್ಚುಲಿ ಬ್ಯಾಕಪ್ ಡಾನ್ಸರ್ಸ್. ಬಿಕಾಸ್ ಅವ್ರು ಇದ್ರೇ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಝಲಕ್ ಬರೋದು, ಅದೆಲ್ಲವೂ ಕೂಡ ಗ್ರ್ಯಾಂಡಾಗಿ ಬರೋದು. ಬ್ಯಾಕ್ ಡಾನ್ಸರ್ ಅಂತ ಹೇಳಿದ ತಕ್ಷಣ ಬ್ಯಾಕ್ ಡಾನ್ಸರ್ ಆಗಿ ಶುರು ಮಾಡಿ ಫ್ರಂಟಿಗೆ ಬಂದು ಇವಾಗ ಟಾಪಲ್ಲಿರೋ ಕಿಶೋರ್ ನಮ್ಮ ಜೊತೆಗಿದ್ದಾರೆ. ಸೊ ಕಿಶೋರ್, ಇಂದು ಪೂರ ತೂತಿನೇ ಸ್ಟೋರೀಸ್, ಇಂದು ಪೂರ ಆತಿನೇ ನಡತಿದ್ದೇನೆ. ಸೊಂದೆಂತೂ ನನಗೆ ಸುಮಾರು ನೆನಪಾದಪ್ಪು, ಮಸ್ತ್ ನೆನಪ ಒಂದುಂಡು. ಡಿಸ್ಟರ್ನರ್ಸ್, ಫಸ್ಟ್ ಆಫ್ ಆಲ್ ನಿಮ್ಮ ಥೀಮ್ ಇದೆಯಲ್ಲ ಸ್ಟನ್ನಿಂಗ್ ಆಗಿತ್ತು. ಆ ಥೀಮ್ಗೆ ಸೀರಿಯಸ್ಲಿ, ಯಾಕೆಂದರೆ ನೀವೇನೆಲ್ಲ ರುಟೀನ್ ಮಾಡಿದ್ದೀರಲ್ಲ ಫಸ್ಟ್ ಟು ಎಂಡ್, ಆ ರುಟೀನಲ್ಲಿ ನನ್ನ ಸ್ಟೋರಿನೂ ಹಂಗೇ ಇದೆ. ನೀವು ಹೇಗೆ ಮಾಡಿದ್ದೀರಾ ಸೇಮ್ ಸ್ಟೋರಿ ಇದೆ. ಸೊ ಇಲ್ಲಿ ಅದು ಟಚ್ ಆಯಿತು ಆಲ್ರೆಡಿ. ಆ್ಯಂಡ್ ಇದು ಎಲ್ಲ ಡಾನ್ಸರ್ಸ್ಗೆ, ಎಲ್ಲ ಪರ್ಫಾರ್ಮರ್ಗೆ, ಎಲ್ಲ ಕೊರಿಯೋಗ್ರಾಫರ್ಸ್ಗೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ಯು ಗೈಸ್. ಯಾಕೆಂದರೆ ನಾನು ಸಹ ಅಷ್ಟೇ ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಮಾಡಬೇಕು. ಫ್ಯಾಮಿಲಿ ತುಂಬ ಪ್ರಾಬ್ಲಮ್ ಈಗಲೂ ನಡೀತಾ ಇದೆ. ಬಟ್ ನನ್ನ ಫೇಸಲ್ಲಿ ಈಗಲೂ ಸ್ಮೈಲೇ ಇದೆ. ಯಾಕೆಂದರೆ
ನನ್ನ ಅಮ್ಮ ಒಂದು ಮಾತು ಹೇಳಿದ್ದಾರೆ, ನೀನು ಏನೇ ಆಗಲಿ ನೀನು ಡಾನ್ಸ್ ಒಂದು ಬಿಡಬೇಡ. ಅದಕ್ಕೋಸ್ಕರ ಈಗಲೂ ಅದರಲ್ಲೇ ಇದ್ದೀನಿ. ನಿಮಗೆ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಂದರೆ, ನಿಮ್ಮ ಡಾನ್ಸಿಂಗ್ ವೈಸ್ ನೀವೇನೆಲ್ಲ ಮಾಡಿದ್ದೀರಲ್ಲ, ಪವರ್ಫುಲ್ ಸ್ಟೆಪ್ಸ್ ಅನಿಸ್ತು. ನಿಮ್ಮದು ಪವರ್ಫುಲ್ ಇತ್ತು. ಯಾರು ನಿಮ್ಮ ಹೆಸರೇನು ಇವರೇ? ನಿತಿನ್. ನೀವೇನು ಮಾಡ್ತಿರಲ್ಲ ಅದೇ ನಿಮ್ಮ ಫುಲ್, ಈಗ ಸೂರಜ್ ಹೇಳ್ದಂಗೆ ಫುಲ್ ಓಲ್ ರೂಟೀನ್, ಅಂದರೆ ಓಲ್ ಗ್ರೂಪ್ ಮಾಡಿದ್ರೆ ಉಂಟಲ್ಲ, ಇದು ಗೋಲ್ಡನ್ ಬಜಾರ್ ಆ್ಯಕ್ಟ್ ಇದು ನಿಮ್ಮದು ಈ ಸತಿ. ಸೀರಿಯಸ್ಲಿ, ಇಲ್ಲಾಂದರೆ ನಿಮ್ಮ ಪವರ್ಗಿಂತ ನಿಮ್ಮ ಪವರ್ ಅವರಿಗೆ ಸಹ ಬೇಕು, ಅದೇ ಸೇಮ್ ಪವರ್. ನೀವೇನು ಡಾನ್ಸ್ ಮಾಡ್ತೀರ, ಏನು ಸ್ಟೈಲ್ ಕೊಡ್ತೀರಲ್ಲ, ಅದು ಅವ್ರಿಗೂ ಬರಲೇಬೇಕು. ಅಂಥ ಪ್ರಾಕ್ಟೀಸನ್ನು ತಗೊಂಬನ್ನಿ. ಮತ್ತು ಸೂರಜ್ ಹೇಳ್ದಂಗೆ 5 minutes + 1 minute ನಿಮಗೆ ಡ್ಯೂರೇಷನ್ ಇದ್ದ ಟೈಮ್. ಆಲ್ಮೋಸ್ಟ್ ನೀವು 12 minutes ತಗೊಂಡಿದ್ದೀರ. ಬಟ್ ನನಗೆ ಅಲ್ಲೊಂದು ಲ್ಯಾಕ್ ಏನಾಯ್ತು ಅಂದರೆ, ನೀವು ಆಚೆ ಈಚೆ ವಾಕಿಂಗ್ ಇತ್ತಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು. ಯಾಕೆಂದರೆ ನಿಮ್ಮದು ಅದರಲ್ಲೇ ನಿಮ್ಮದು ಟೈಮ್ ಸ್ಪೆಂಡ್ ಆಗ್ತಾಯಿದ್ದು ಅಲ್ಲಿ. ಓಕೆ. ಆ್ಯಂಡ್ ನಿಮ್ಮದು ವಾಯ್ಸ್ ಓವರ್ಸ್ ಅಷ್ಟೇ, ವಾಯ್ಸ್ ಓವರ್ ನೀವು ಮಾತಾಡುವಾಗ ಲ್ಯಾಕ್ ಆಗ್ತಿತ್ತು. ಅದಕ್ಕೆಲ್ಲ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಇಷ್ಟೊಳ್ಳೆ ಟೀಮ್ ನಿಮ್ಮ ಹತ್ರ ಇದೆ. ನೀವು ಖಾಲಿ ಡಾನ್ಸ್ ಮತ್ತು ನೀವು ಥೀಮ್ ಇಟ್ಕೊಂಡ್ರೆ ನಿಮ್ಮ ಡಾನ್ಸ್ ಪವರ್ಫುಲ್ ಆಗಿದೆ. ಓಕೆ. ಬಟ್ ಅದಕ್ಕೋಸ್ಕರ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಅದಕ್ಕೆ ಆ ಒಂದು ಲೆವೆಲ್ಗೆ ತಗೊಂಡೋಗ್ಬೇಕು ನೀವು. ಯಾಕೆಂದರೆ ನಿಮ್ಮ ಹತ್ರ ಆ ಕೆಪಾಸಿಟಿ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಥೀಮ್, ನೀವೇನು ಥೀಮ್ ಮಾಡಿದ್ದೀರಾ. ನೆಕ್ಸ್ಟ್ಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗೋ ಫಾರ್ ಇಟ್. ಥ್ಯಾಂಕ್ ಯು. ಓಕೆ. ಸೊ ಕಿಶೋರ್, ಈ ಇಡೀ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದಾಗ ಸುಮಾರು ವಿಚಾರಗಳು ನಿಮ್ಮ ನೆನಪು ಬಂತು ಅಂತ ಹೇಳ್ತೀರಾ. ಇದೆಲ್ಲವೂ ಕೂಡ ಜೀವನದಲ್ಲಿ ನಡೆದಿರೋದೆ. ಸೊ ಯು ಆರ್ ಅ ಬ್ಯಾಕ್ ಡಾನ್ಸರ್, ನಾನು ಕೂಡ ಒಂದು ಬ್ಯಾಕ್ ಡಾನ್ಸರ್ ಆಗಿದ್ದವನು. ಬಟ್ ಇಡೀ ಕಾನ್ಸೆಪ್ಟಲ್ಲಿ ಒಂದಂತೂ ನನಗೆ ತುಂಬ ವಿಚಿತ್ರ ಅನ್ನಿಸ್ತು. ಅಂದರೆ ಯಾರೋ ಕಾರ್ಪೊರೇಟ್ ಶೋ ಕೊಡ್ತಾರೆ, ಆವಾಗ ನೀವು ಹುಡುಗಿರನ್ನ ಕಳಿಸೋ ಬದಲು ಹುಡುಗರನ್ನ ಕರೆಸ್ತೀರಾ ಅಂತ. ಇನ್ನು ಮುಂದಕ್ಕೆ ನಿಮ್ಗೆ ಯಾರಾದರೂ ಕಾರ್ಪೊರೇಟ್ ಶೋ ಕರೆದು ಹುಡುಗಿರನ್ನ ಕೇಳ್ತಾರೆ ಈ ಥರ ಮಾಡಿದ್ರೆ, ನೀವು ಆ ಥರ ಟೆನ್ಷನ್ ಮಾಡ್ಕೋಬೇಡಿ. ನೀವು ಮಾಡಿದರೆ ತುಂಬ ಚೆನ್ನಾಗಿ ಹುಡುಗಿರ ಥರನೇ. ಆದರೆ ಅದನ್ನು ಮಾಡಿದವ್ರು ಮಾಡಿದ್ರೇ ಚಂದ ಅಲ್ವಾ? ನಿಮಗೆ ಅದನ್ನು ಹೇಗೆ ಮಾಡಿಸ್ಬೇಕು ಅಂತ ನಮ್ಮವ್ರು ತೋರಿಸ್ಕೊಡ್ತಾರೆ, ಗೊತ್ತಾಯ್ತಾ? ನೀವು ಮಾಡಿರೋದು ಏನೂ ಇಲ್ಲ. ಇದು ಆ ಇಡೀ ಡಾನ್ಸ್ ಸೀಕ್ವೆನ್ಸ್ನ ಈ ಇಡೀ ಪ್ರಪಂಚದಲ್ಲಿ ನಮ್ಮ ಅನ್ವಿತಾ ಸಾಗರ್ ಅವ್ರಿಗಿಂತ ಚೆನ್ನಾಗಿ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವೆಷ್ಟು ಚಪ್ಪಾಳೆ ತಡ್ತೀರಾ ಅಷ್ಟು ಸ್ಪೀಡಾಗಿ ಅವ್ರು ಸ್ಟೇಜಿಗೆ ಬರ್ತಾರೆ. ಅವ್ರನ್ನ ಕರೀರಿ ನೀವು ಸ್ಟೇಜ್ ಮೇಲೆ. ನಾನು ಇಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ. ನನ್ನ ಮರ್ಯಾದೆ ಪ್ರಶ್ನೆ ಇದು, ನಿಮ್ಮ ಮರ್ಯಾದೆ ಪ್ರಶ್ನೆ. ಬನ್ನಿ, ಜೋರ ಚಪ್ಪಾಳೆ ಬನ್ನಿ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಅನ್ವಿತಾ ಸಾಗರ್. ಈಗ ತಾನೇ ಭೂಮಿಗೆ ಬಿತ್ತು, ಎಲ್ಲೂ ಸಿಗದ ಇಂತ ಈ ಮುತ್ತು. ಮತ್ಯಾರು ತೆರೆದ ಬೆಲೆಯಾದೆತ್ತು, ಸುಖವ ಬಾಚಿಕೊಳ್ಳೋ ಹೊತ್ತು, ಚಳಿಯ ಬಿಟ್ಟು ರಮಿಸೋ ಮೈ ಮರೆತು. ಕಣ್ಣಿಂದ ಇನ್ನಷ್ಟು ಖುಷಿನ ನೋಡೋಕ್ಕಾಗ್ತಾ ಇಲ್ಲ. ಸೊ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕಾಗಿದೆ. ಸೊ ಹಾಗಾಗಿ ನೀವು ಕೂಡ ಐ ಆಮ್ ಶೋರ್ ಇದನ್ನು ನೋಡಾದ್ಮೇಲೆ ನೀವು ಕೂಡ ಇದನ್ನು ಇಲ್ಲೇ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆನ್ ಸ್ಟೇಜ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್ ಲವ್ಲಿ ಡಾನ್ಸ್ ಅನ್ವಿತಾ. ಥ್ಯಾಂಕ್ ಯು. ಸೊ ಇದು ನಮ್ಮ ಟಿವಿ ಅರ್ಪಿಸುವ ಆಂಫಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋನಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಕ್ಷನ್. ಅಂಟಿಲ್ ದೆನ್ ಗುಡ್ ಬೈ. This program is brought to you by Ampere Electric Scooter, powered by Shashi Soap, Shashi Dalli Koleya Matelli, Amrit Noni ಮತ್ತು Nippon Paint, co-sponsored by